ಇವತ್ತಿನ ನಮ್ಮ ಈ ತಿರಂಗ ಯಾತ್ರೆಯ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ರಾಜ್ಯದಲ್ಲಿ ನಡೆದಂಥ ಒಂದು 4-5 ಘಟನೆಗಳನ್ನು ನೋಡಿರ್ಬೋದು. ಸುಮಾರು ಒಂದು 2 ತಿಂಗಳ ಹಿಂದೆ, 1-1.5 ತಿಂಗಳ ಹಿಂದೆ ನಮ್ಮ ಡಿ.ಕೆ. ಸುರೇಶ್ ಕುಮಾರ್ ಅವರೊಂದು ಮಾತನ್ನು ಹೇಳಿದರು. ನಮ್ಮ ತೆರಿಗೆ ನಮಗೆ ಸೇರಬೇಕು, ಅದು ಸೇರ್ತಾ ಇಲ್ಲ, ಅದಕ್ಕೋಸ್ಕರ ನಮಗೆ ಬೇರೆನೇ ದೇಶ ಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಆವತ್ತಿನಿಂದ ನೋಡಿದರೆ ಹಲವಾರು ವಿಚಾರಗಳಲ್ಲಿ ನಮ್ಮ ಬೇರೆ ಬೇರೆ ಈ ಕಾಂಗ್ರೆಸ್ಸಿನ ನಾಯಕರುಗಳು ಮಾಡುವಂಥ ಕೆಲವು ಕೆಟ್ಟ ಮಾತುಗಳು ಮತ್ತು ಅವರ ಹಿಂಬಾಲಕರು, ಮೊನ್ನೆ ವಿಧಾನಸೌಧದ ಒಳಗಡೆ ನಾಸೀರ್ ಹುಸೇನ್ ಅನ್ನುವಂಥ ಒಬ್ಬ ಮತಾಂಧ ಏನು ರಾಜ್ಯಸಭೆಗೆ ಹೋಗಿದ್ದಾನೆ, ಅವನ ಬೆಂಬಲಿಗನೊಬ್ಬ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದ್ದಾನೆ. ಅದನ್ನು ಕೇಳಿರುವಂಥ ಮಾಧ್ಯಮ ಮಿತ್ರರನ್ನು ಯಾವ ರೀತಿಯಲ್ಲಿ ಅಲ್ಲಿ ಬೈದು ಅವರನ್ನು ಹೊರಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಅದನ್ನೆಲ್ಲ ನೋಡಿ ಆನಂತರ ನಿನ್ನೆ ಮೊನ್ನೆ ನಡೆದಂಥ ನಮ್ಮ ಬೆಂಗಳೂರಿನ ರಾಮೇಶ್ವರಂ ಅನ್ನೋಂಥ ಒಂದು ಹೋಟೆಲ್ನಲ್ಲಿ ನಡೆದಂಥ ಬಾಂಬ್ ದಾಳಿ ಪ್ರಕರಣ ಇರ್ಬೋದು. ಕಾಂಗ್ರೆಸ್ನ ಕೆಲವೊಂದು ನಾಯಕರು ಹೇಳಿದರು, ಆ ದಾಳಿ ನಡೆದದ್ದು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದಾದರೆ ನಿಮ್ಮ ಪುಲ್ವಾಮಾದಲ್ಲಿ ನಡೆದಂಥ ದಾಳಿ BJP ಸರ್ಕಾರ ಇರುವಂಥ ಟೈಮಲ್ಲಿ ಆಗಿದೆ ಅಂತ. ಒಂದು ಯೋಚನೆ ಮಾಡಬೇಕು ಕಾಂಗ್ರೆಸ್ ನಾಯಕರು. ಪುಲ್ವಾಮಾ ಅಟ್ಯಾಕ್ ಆಗಿ 1 ವಾರದ ಒಳಗೆ ಅದಕ್ಕೆ ಬೇಕಾದಂಥ ಏನು ಸರ್ಜಿಕಲ್ ಸ್ಟ್ರೈಕನ್ನು ನರೇಂದ್ರ ಮೋದಿ ಅವರಂಥ ಒಂದು ಧೀಮಂತ ನಾಯಕ ಮಾಡಿದ್ದಾರೆ. ಆದರೆ ನಿಮ್ಮ ಕಾಂಗ್ರೆಸ್ ನಾಯಕರು ಯಾವತ್ತು ಏನು ಮಾಡಿದೆ ಅಂತ ಹೇಳಿದರೆ, ಮತಾಂಧರ ವೋಟ್ ಬ್ಯಾಂಕಿಗೋಸ್ಕರ, ಮುಸಲ್ಮಾನರ ಒಂದು ವೋಟ್ ಬ್ಯಾಂಕ್ ದೃಶ್ಯೀಕರಣಕ್ಕಾಗಿ ನೀವು ಮಾಡಿರುವಂಥದ್ದು ಅವರನ್ನೇ ಬೆಂಬಲಿಸಿದ್ದು. ನೀವು ಡಿ.ಕೆ. ಬ್ರದರ್ಸ್ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದರೆ ನನ್ನ ಬ್ರದರ್ಸ್ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನನ್ನ ಬ್ರದರ್ಸ್ ಅಂತ ಮುಸಲ್ಮಾನರು ಹೇಳ್ತಾರೆ. ಮಂಗಳೂರಲ್ಲಿ DJ KJಲ್ಲಿ ಆದ ಘಟನೆ ನೋಡಿರ್ಬೋದು ನಾವು. ಆವತ್ತಿನಿಂದ ಇವತ್ತಿನವರೆಗೂ ಹಲವಾರು ಘಟನೆಗಳು ನಡೆದಾಗಲೂ ವೋಟ್ ಬ್ಯಾಂಕ್ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ಯಾವುದೇ ಕಾರಣಕ್ಕೂ ಮತಾಂಧರನ್ನು ಬೆಂಬಲಿಸಿಕೊಂಡೇ ಬಂದಿದ್ದಾರೆ ಹೊರತು ಅವರು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಬೆಳ್ತಂಗಡಿ ಯುವ ಮೋರ್ಚಾ ವತಿಯಿಂದ ನಮ್ಮ ಬೆಳ್ತಂಗಡಿ ತಾಲೂಕಿನ ಅಯ್ಯಪ್ಪ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟರ್ವರೆಗಿನ ಒಂದು ಪಾದಯಾತ್ರೆ ಮಾಡಬೇಕನ್ನುವಂಥ ಉದ್ದೇಶ ಇರೋದ್ರಿಂದ ನಾವು ಯುವ ಮೋರ್ಚಾ ವತಿಯಿಂದ ಈ ಪಾದಯಾತ್ರೆಯನ್ನು ಮಾಡಿದ್ದೇವೆ. ನಮ್ಮ ನಾಯಕರಾದಂಥ ಪ್ರತಾಪ್ ಸಿಂಹ ನಾಯಕರವರಿದ್ದಾರೆ, ಅವರು ನಮ್ಮನ್ನು ಉದ್ದೇಶಿಸಿ 1-2 ಮಾತಾಡಬೇಕು ಅಂತ ಕೇಳಿಕೊಡ್ತೀವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಮ್ಮನ್ನು ಆಡಳಿತ ಮಾಡುವ ವ್ಯವಸ್ಥೆಯ ಒಂದು ಭಾಗ. ಚುನಾವಣೆಯಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರಬಹುದು, ನಾಳೆ BJP ಬರಬಹುದು. ಹಿಂದೆಯೂ BJP ಇತ್ತು. ಸರ್ಕಾರಗಳ ರಚನೆ ಆಗ್ತದೆ, ಹೋಗ್ತದೆ, ಅಧಿಕಾರ ಬರ್ತದೆ, ಹೋಗ್ತದೆ. ಆದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇದು ಎಲ್ಲಕ್ಕಿಂತ ಮೊದಲಾಗಬೇಕು. ಅದು ಯಾವುದೇ ಪಾರ್ಟಿ ಇರಲಿ, ರಾಷ್ಟ್ರ ಮೊದಲು ಅಂತ ಹೇಳುವಂತಹ ಭಾವನೆ ಸದಾ ನಮ್ಮಲ್ಲಿ ಜಾಗೃತವಾಗಿರಬೇಕು. ಆದರೆ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಆಗುವಂತಹ ಒಂದು ಪರಿಸ್ಥಿತಿಯನ್ನು ಜನ ಖಂಡಿತವಾಗಿ ಅವಲೋಕಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ದೇಗುಲ, ಸಂವಿಧಾನದ ಗರ್ಭಗುಡಿ ಅದು ಬೆಂಗಳೂರಿನ ವಿಧಾನಸೌಧ, ಇಡೀ ಕರ್ನಾಟಕದ ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರದಲ್ಲಿ ಒಂದು ಚುನಾವಣೆ ಆಯಿತು ಅಂತ ಹೇಳುವ ಕಾರಣಕ್ಕೋಸ್ಕರ ರಾಜ್ಯಸಭಾ ಸದಸ್ಯರಾಗಿ ನಾಸೀರ್ ಹುಸೇನ್ರು ಗೆದ್ದರು ಅಂತ ಹೇಳುವ ಕಾರಣವನ್ನು ಮುಂದಾಗಿಟ್ಟುಕೊಂಡು ಪಾಕಿಸ್ತಾನ ಪರವಾದಂತಹ ಘೋಷಣೆಯನ್ನು ಹಾಕ್ತಾರೆ ಅಂತೇಳಿ. ಆದರೆ ಇದು ಏನನ್ನು ತೋರಿಸ್ತದೆ? ಎಲ್ಲಿ? ರಾಜ್ಯದ ಶಕ್ತಿ ಕೇಂದ್ರದಲ್ಲಿ. ರಾಜ್ಯದ ಶಕ್ತಿ ಕೇಂದ್ರದ ಒಳಗೆ ಬಂದು ಸಾವಿರಾರು ಪೊಲೀಸರು ಇರುವಾಗ, ಇವರ ರಾಜಕೀಯ ನಾಯಕರಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾದ ಘೋಷಣೆ ಹಾಕ್ತಾ ಇದ್ದಾರೆ ಅಂತೇಳಿ. ಆದರೆ ಇದು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ತೋರಿಸ್ತದೆ. ರಾಷ್ಟ್ರ ಮೊದಲು ಅಂತ ಹೇಳುವಂಥದ್ದು ಅವರಲ್ಲಿ ಇರ್ತಿದ್ರೆ ತಕ್ಷಣ ಯಾರು ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ದಾರೆ ಅವರ ಸುತ್ತಮುತ್ತಲೇ ಇದ್ದಂಥವರು.
ಯಾರು ಅಂತ ಹೇಳಿ ಅವರಿಗೆ ಗೊತ್ತಿದೆ. ಅವನನ್ನು ಕೂಡಲೇ ಪೊಲೀಸರಿಗೆ ಹಿಡಿದುಕೊಡುವಂತಹ ಕೆಲಸ, ರಾಷ್ಟ್ರ ಮೊದಲು ಅಂತ ಹೇಳುವಂತಹ ಭಾವನೆ ಕಾಂಗ್ರೆಸ್ಸಿಗೆ ಇರ್ತಿದ್ರೆ ಅದನ್ನು ಮಾಡ್ತಿದ್ರು. ಅಷ್ಟು ಮಾತ್ರವಲ್ಲ, ಇಷ್ಟೊಂದು ಸುರಕ್ಷತೆಯ ಮಧ್ಯದಲ್ಲಿಯೂ ಕೂಡ ಈ ಘಟನೆ ನಡೆದಂಥ ನಂತರವೂ ಅವರು ಅಲ್ಲಿಂದ ಸುರಕ್ಷಿತವಾಗಿ ಹೊರಗೆ ಹೋಗ್ತಾರೆ. ಇವತ್ತಿನವರೆಗೂ ಅವರ ಬಂಧನ ಆಗುವುದಿಲ್ಲ ಅಂತ ಹೇಳಿ. ಆದರೆ ಇದು ಏನನ್ನು ಸೂಚಿಸ್ತದೆ? ಒಂದು ವೇಳೆ ಆದದ್ದು ಹೌದು, ಇದು ತಪ್ಪಾಗಿದೆ, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂತಹ ಮೊದಲ ಮಾತು ಸರಕಾರದ ಕಡೆಯಿಂದ ಬರಬೇಕಿತ್ತು. ಅದರ ಬದಲು ಆ ರೀತಿಯ ಘೋಷಣೆಗಳೇ ಆಗಲಿಲ್ಲ. ಅದು ನಾಸೀರ್ ಹುಸೇನ್ ಅಂತೇಳಿ ಅವರಿಗೆ ಜಿಂದಾಬಾದ್ ಹಾಕಿದ್ದು ಅಂತ ಹೇಳುವಂತಹ ಸಮರ್ಥನೆ ನಾವು ಮಾಡ್ತೇವೆ ಅಂತೇಳಿ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಈ ವಿಷಯವನ್ನು ಹೇಳಿರುವುದಲ್ಲ. ಪತ್ರಕರ್ತರು ಈಗ ಮೊದಲೆಲ್ಲ ಹಾಗೆ ಅಲ್ಲ, ಏನು ಮಾತನಾಡಿದರೂ ಕೂಡ ದಾಖಲೆ ಆಗುವಂತಹ ಒಂದು ವಿದ್ಯುನ್ಮಾನದ ಯುಗದಲ್ಲಿ ನಾವಿದ್ದೇವೆ. ಘೋಷಣೆ ಆದದ್ದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಈ ಪರ ಪಾಕಿಸ್ತಾನದ ಪರ ಘೋಷಣೆ ಹಾಕಿದವರನ್ನು ಪರವಾಗಿ ಮಾತಾಡ್ತಾರೆ ಅಂತ ಹೇಳಿ. ಆದರೆ ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವರಿಗೆ ರಾಷ್ಟ್ರ ಮೊದಲೆಲ್ಲ, ಏನು ಬೇಕಾದರೂ ಆಗಲಿ. ಸ್ವಾತಂತ್ರ್ಯದ ಸಂದರ್ಭದಲ್ಲೇ ಈ ದೇಶವನ್ನು ವಿಭಜನೆ ಮಾಡಿದಂಥವರು, ಸಂವಿಧಾನದ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ನಾನು ಮಾಧ್ಯಮದ ಮೂಲಕ, ಈ ಸಭೆಯ ಮೂಲಕ ಜನರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಒಂದೇ ತಾಯಿಯ ಮಕ್ಕಳು, ಅದು ಯಾವುದೇ ಮತ ಧರ್ಮಕ್ಕೆ ಸೇರಿರಲಿ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತಾ ಹೋದರೆ ಒಂದೇ ತಾಯಿಯ ಮಕ್ಕಳನ್ನು ಸಂವಿಧಾನ ಏನು ಹೇಳ್ತದೆ? ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳುವಂತಹ ಭಾವನೆ ಸರ್ಕಾರಕ್ಕಿರ್ತಿದ್ರೆ ಎಲ್ಲಿಯವರೆಗೆ ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ನಾಯಕರು ಒಬ್ಬರು ಹೇಳ್ತಾರೆ, ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ, ಶತ್ರು ರಾಷ್ಟ್ರ ಅಲ್ಲ. ಈ ದೇಶದ ಮೇಲೆ ಮೂರು ಸಾರಿ ಯುದ್ಧವನ್ನು ಸಾರಿ ಈ ದೇಶವನ್ನು ಯಾವಾಗ ನೋಡಿದರೂ ಅದರ ಒಂದು ಛಿದ್ರಗೊಳಿಸುವಂತಹ ನಿತ್ಯ ಪ್ರಯತ್ನ ಮಾಡ್ತಾ ಇರುವಂಥವರು, ಇಂಥವರನ್ನು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ನೆರೆ ರಾಷ್ಟ್ರ ಇದರ ಹಿಂದೆ ಹೇಳುವುದರ ಉದ್ದೇಶ ಏನು? ಅವರಿಗೆ ಈ ದೇಶದ ಒಟ್ಟು ಭದ್ರತೆಯ ದೃಷ್ಟಿಯಿಂದ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ, ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ಈ ದೇಶ ವಿಭಜಕ ಶಕ್ತಿಗಳು, ಸಮಾಜ ದ್ರೋಹಿಗಳು, ಭಯೋತ್ಪಾದಕರು ಯಾಕೆ ಅವರಿಗೆ ಒಂದು ಶಕ್ತಿ ಬರ್ತದೆ? ಇದೇ ಕಾಂಗ್ರೆಸ್ ಗೆದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆ ನಡೆದದ್ದಕ್ಕೆ ಆ ಸಮಾಜ ದ್ರೋಹಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಆ ಸಮಾಜ ದ್ರೋಹಿಗಳು ವಿಡಿಯೋದ ಮುಂದೆ, ಮಾಧ್ಯಮದ ಮುಂದೆ ಹೇಳಿದಂತಹ ಮಾತನ್ನು ನಾನು ನೆನಪಿಸ್ತೇನೆ. ಈಗ ಇರುವಂಥದ್ದು BJP ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳಿದರೆ ಕಾನೂನು ಬಾಹಿರ ಚಟುವಟಿಕೆ ಮಾಡುವವರಿಗೆ ಕಾಂಗ್ರೆಸ್ ರಕ್ಷಣೆ ಕೊಡ್ತದೆ ಅಂತ ಹೇಳುವಂತಹ ಭಾವನೆ ಇವತ್ತು ಸಮಾಜ ದ್ರೋಹಿಗಳಿಗಿದೆ. ಆ ಕಾರಣಕ್ಕೆ ಈ ರೀತಿಯಲ್ಲಿ ಪಾಕಿಸ್ತಾನ ಪರದ ಘೋಷಣೆ ಹಾಕಿದರೂ ಕೂಡ ಅವರ ಮೇಲೆ FIR ಆಗಬೇಕು ಅಂತೇಳಿ. ಆದರೆ ಮಧ್ಯರಾತ್ರಿಯವರೆಗೂ BJPಯ ಶಾಸಕರುಗಳು, ನಮ್ಮ ಊರಿನ ಶಾಸಕರಾದ ಹರೀಶ್ ಪೂಂಜಾರವರು, ಎಲ್ಲ ಶಾಸಕರುಗಳು ಒಟ್ಟಿಗೆ ಸೇರಿ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಧರಣಿ ಆಯಿತು. ಇವರಿಗೆ ಅದು ನಾಸೀರ್ ಹುಸೇನ್ ಅವರ ಪರವಾದ ಘೋಷಣೆ ಅಂತೇಳಿ ಖಂಡಿತು. FSL ವರದಿ ಬಂದ ಮೇಲೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದರು. FIR ಮಾಡಿದ್ದಾರೆ. ಆದರೆ
ಜಾಮೀನು ಹೇಗೆ ಬೇಗದಲ್ಲಿ ಸಿಗಬೇಕು ಅಂತಹ ಸೆಕ್ಷನನ್ನು ಹಾಕಿದ್ದಾರೆ. ಪಾಕಿಸ್ತಾನದ ಪರ ಘೋಷಣೆ ಅಂತ ಹೇಳಿದರೆ ಅದು ದೇಶದ್ರೋಹಿ ಘೋಷಣೆ. ದೇಶದ್ರೋಹಿ ಘೋಷಣೆಗೆ ಹಾಕಬೇಕಾದಂತಹ ಸೆಕ್ಷನನ್ನು ಹಾಕಲಿಲ್ಲ. ಅದರ ಬದಲಾಗಿ ಅವರು ಸುಲಭದಲ್ಲಿ ಹೊರಗೆ ಬರುವಂತಹ ರೀತಿಯಲ್ಲಿ FSLನ ವರದಿ ಬಂದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದರು. ಆದರೆ ಇವತ್ತಿನವರೆಗೂ FSL ವರದಿ ಬಂದಿದೆ, ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಆ FSL ವರದಿಯಲ್ಲಿ ಸ್ಪಷ್ಟವಾಗಿದೆ. ಆದರೂ ಯಾಕೆ ಸರ್ಕಾರ ಮೌನವನ್ನು ಧರಿಸಿದೆ? ಅಷ್ಟಕ್ಕೆ ಆಯಿತು ಅಂತ ಹೇಳಿ ಆದರೆ ಮುಗಿಲಿಲ್ಲ. ಅದಾಗಿ ಕೆಲವೇ ದಿನಗಳಲ್ಲಿ ರಾಮೇಶ್ವರ ಹೋಟೆಲ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಸರ್ಕಾರದ ಪ್ರತಿಕ್ರಿಯೆ ಏನು? ಅದು ಭಯೋತ್ಪಾದಕ ಚಟುವಟಿಕೆ ಅಂತೇಳಿ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ, ಅದು ಭಯೋತ್ಪಾದಕ ಕೃತ್ಯ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಈ ರೀತಿಯ ಮಾನಸಿಕತೆ ಇವತ್ತು ಹೇಳ್ತಾ ಇದ್ದಾರೆ. ಭಯೋತ್ಪಾದನೆಯ ನಂಟಿದೆ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದೆ. ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇರುವವರಿಗೆ ಇದು ಗೊತ್ತಾಗ್ತದೆ. ಆದರೆ ಅವರನ್ನು ಸಮರ್ಥನೆ ಮಾಡುವಂಥದ್ದು, ಅದಕ್ಕೂ ಕುಕ್ಕರ್ ಬಾಂಬಿಗೂ ಏನೂ ಇದಿಲ್ಲ, ತಾಳಮೇಳಗಳಿಲ್ಲ ಅಂಥೇಳಿ ಮೊದಲೇ ಹೇಳಿದರು. ಇದು ಬಹಳ ಕಡಿಮೆ ಪ್ರಮಾಣದ ಸ್ಫೋಟ. ಈ ರೀತಿಯಲ್ಲಿ ದೇಶದ್ರೋಹದ ಸಮಾಜ ವಿರೋಧಿ ಚಟುವಟಿಕೆ ಮಾಡುವವರಿಗೆ ನಿಮ್ಮ ಈ ರೀತಿಯ ಮಾತುಗಳು ಧೈರ್ಯವನ್ನು ತುಂಬಿಸ್ತದ ಅಥವಾ ಅವರ ಮೇಲೆ ಕಾನೂನಿನ ಭಯ ಇರ್ತದ? ಇದು ಎಲ್ಲವನ್ನೂ ದಾಟಿ ಹೋಗ್ತಾ ಇದೆ. KJ ಹಳ್ಳಿಯಲ್ಲಿ ಘಟನೆಗಳಾದಂತಹ ಸಂದರ್ಭದಲ್ಲಿ ಕೊತ್ತಂಬರಿ ಸೊಪ್ಪು ಬಂತು. ಮಧ್ಯರಾತ್ರಿಯಲ್ಲಿ ಕೊತ್ತಂಬರಿ ಸೊಪ್ಪು, ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡ್ರೆ ಅದರ ವಿರುದ್ಧ ಪ್ರತಿಭಟನೆ. ಅವರದೇ ಮನೆಯ ಶಾಸಕರಿಗೆ, ಅಲ್ಲಿಯ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಡೋದಕ್ಕೆ ಹೋದವರ ಮೇಲೆ ಆದಂತಹ ಕೇಸನ್ನು ಈಗ ಹಿಂದೆ ತೆಗೆದುಕೊಳ್ತೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಸಮಾಜ ವಿರೋಧಿ ಕೃತ್ಯದವರ ಮೇಲೆ ಇರುವಂತಹ ಕೇಸನ್ನು ಹಿಂದೆ ತೆಗೆದುಕೊಳ್ತೇವೆ ಅಂತೇಳಿ ಹೇಳುವಾಗ ಅದರ ಪರಿಣಾಮವೇ ಮೊನ್ನೆ ನಡೆದಂತಹ ಬಾಂಬ್ ಸ್ಫೋಟ. ರಾಮೇಶ್ವರ ಆ ಹೆಸರನ್ನೇ ಅವರು ಯಾಕೆ ಆಯ್ಕೆ ಮಾಡಿದ್ದಾರೆ? ರಾಮ ಮಂದಿರ ಆಗಿದೆ. ರಾಮ ಮಂದಿರ ಆದಂತಹ ಸಂದರ್ಭದಲ್ಲಿ ಇಡೀ ದೇಶ ಉಲ್ಲಾಸದಲ್ಲಿ, ಸಂತೋಷದಲ್ಲಿ, ಒಂದರ್ಥದಲ್ಲಿ ಧನ್ಯತಾ ಭಾವದಲ್ಲಿದ್ದರೆ, ಕರ್ನಾಟಕದಲ್ಲಿ 30 ವರ್ಷದ ಹಿಂದಿನ ಒಂದು ಕೇಸನ್ನು ರಾಮ ಸೇವಕರನ್ನು ಅರೆಸ್ಟ್ ಮಾಡುವುದಕ್ಕೆ ಹೋಗ್ತಾರೆ. ಅವರದೇ ಒಬ್ಬ MLC ಹೇಳ್ತಾರೆ, ರಾಮ ಮಂದಿರದ ಉದ್ಘಾಟನೆಗೆ ಇಲ್ಲಿಂದ ಹೋದರೆ ಗೋತ್ರ ಸಂಭವಿಸಬಹುದು ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯ ಹಗುರವಾದ ಹೇಳಿಕೆಯನ್ನು ಹೇಳುವವರ ಮೇಲೆ ಯಾವುದೇ ಕ್ರಮ ಇಲ್ಲ. ಒಂದು ಕಡೆಯಿಂದ ಪಾಕಿಸ್ತಾನ ಪರಘೋಷಣೆ ಹೇಳುವವರಿಗೆ ರಕ್ಷಣೆ ಕೊಡ್ತಾ ಇದ್ದರೆ, ಕೇಸರಿ ಶಾಲನ್ನು ಹಿಡ್ಕೊಂಡು ಈ ರಾಜ್ಯದ ಶಾಸಕರುಗಳು ವಿಧಾನಸಭೆಯ ಒಳಗೆ ಹೋದರೆ ಇದನ್ನು ಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ತಡೀತಾರೆ. ಮುಖ್ಯಮಂತ್ರಿಗಳು ಒಂದು ಮತಕ್ಕೆ ಸೇರಿದಂತಹ ಟೋಪಿ ಹಾಕುವುದರಲ್ಲಿ ಬಹಳ ಹೆಮ್ಮೆ, ಸಂತೋಷ ಪಡ್ತಾರೆ. ಆದರೆ ಅದೇ ಒಂದು ತಿಲಕವನ್ನು, ಕೇಸರಿ ಶಾಲನ್ನು ಹಾಕಲಿಕ್ಕೆ ಹೋದರೆ ಅದನ್ನು ದೂರ ತಳ್ತಾರೆ. ದೇವಸ್ಥಾನದ ದುಡ್ಡುಗಳನ್ನು ಆ ಹುಂಡಿಗೆ ಕೈ ಹಾಕ್ತಾರೆ. ಆದರೆ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಒಂದು ವರ್ಗದ ಜನರಿಗೆ 10,000 ರೂಪಾಯಿ ಕೊಡ್ತೇನೆ ಅಂತೇಳಿ ಹೇಳ್ತಾರೆ. 1,000ವನ್ನು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ. 300 ಕೋಟಿಯನ್ನು ಬಿಡುಗಡೆ ಮಾಡ್ತಾರೆ. ಇನ್ನೊಂದು ಸಮುದಾಯದವರಿಗೆ 200 ಕೋಟಿಯನ್ನು ಬಿಡುಗಡೆ ಮಾಡ್ತಾರೆ. ಆದರೆ ದೇವಸ್ಥಾನದ ಅಭಿವೃದ್ಧಿಗೆ ಒಂದು 300 ಕೋಟಿ ರೂಪಾಯಿ, ಒಂದೇ ತಾಯಿಯ ಮಕ್ಕಳಲ್ವ ನಾವು, ಅವರಿಗೆ 300 ಕೋಟಿ ರೂಪಾಯಿ ಕೊಡ್ತೀರಿ. ಅವರಿರುವುದು 15-20%, 80% ಇದ್ದೇವೆ. ನಮಗೆ ಒಂದು 300 ಕೋಟಿ ರೂಪಾಯಿ ಕೊಡಲಿಕ್ಕಾಗೋದಿಲ್ವಾ? ಅದಕ್ಕೂ ಭಕ್ತರು ದೇವಸ್ಥಾನಕ್ಕೆ ಹಾಕಿದಂತಹ ಹುಂಡಿಯ ಹಣವೇ ಬೇಕಾ? ಇದು ಕಾಂಗ್ರೆಸ್ಸಿನ ತಾರತಮ್ಯವನ್ನು ತೋರಿಸ್ತದೆ. ಈ ದೇಶವನ್ನು ಒಡೆಯುವ ದೃಷ್ಟಿಯಲ್ಲಿ, ಈ ದೇಶದ ಅಭದ್ರತೆಯನ್ನು ಮಾಡುವಂತಹ ದೃಷ್ಟಿಯಲ್ಲಿ ರಾಷ್ಟ್ರ ಮೊದಲು
ಹೇಳುವಂತಹ ಭಾವನೆ ಕಾಂಗ್ರೆಸ್ಸಿಗೆ ಇಲ್ಲವೇ ಇಲ್ಲ. ಶತಾಯ ಗತಾಯ ಅಧಿಕಾರದಲ್ಲಿರಬೇಕು, ತುಷ್ಟೀಕರಣ ಮಾಡಬೇಕು, ಓಲೈಕೆಯನ್ನು ಮಾಡಬೇಕು ಅಂತ ಹೇಳುವಂತಹ ಭಾವವೇ ತುಂಬಿರುವಂತಹ ಸಂದರ್ಭದಲ್ಲಿ ಜನಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಬೆಳ್ತಂಗಡಿಯ ಯುವ ಮೋರ್ಚಾದ ಯುವಕರು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ರಾಷ್ಟ್ರ ಮೊದಲು ಅಂತ ಹೇಳುವಂತಹ ತಿರಂಗ ಯಾತ್ರೆಯನ್ನು ಹೊರಡಿಸಿದ್ದಾರೆ. ಇದು ನಿಮಗೆ ಏನದು ತಲೆ ಮೇಲೆ ಹಾಕ್ಕೊಳ್ಳುವಂಥದ್ದು, ಹಿಜಾಬಿನ ಬಗ್ಗೆ ಬಹಳ ಒಂದು ಕಳಕಳಿ. ಕೂಡಲೇ ಬೇಕಾದರೆ ಹಿಜಾಬ್ ಹಾಕಲಿಕ್ಕೆ ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಂದೇ ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಯೂನಿಫಾರ್ಮ್, ಹೊರಗಡೆ ನೀವು ಹಿಜಾಬ್ ಹಾಕಿ ಬುರ್ಕಾ ಹಾಕಿ ನಿಮ್ಮ ಧರ್ಮದ ಯಾವ ಕುರುಹುಗಳಿದ್ದರೂ ನೀವು ಹಾಕುವುದಕ್ಕೆ ಸ್ವತಂತ್ರರು. ಆದರೆ ಶಾಲೆಯ ಒಳಗೆ ಮಾಡಬೇಡಿ ಅಂತ ಹೇಳಿದರೆ ತಡಿತೀರಿ. ರಾಮ ಮಂದಿರದ ಬಗ್ಗೆ ಯಾರಾದರೂ ಅವಹೇಳನ ಮಾಡಿದ್ದನ್ನು ಪ್ರತಿಭಟಿಸಿದರೆ ಅದಕ್ಕೆ ಅವರ ರಕ್ಷಣೆಗೆ ಹೋಗ್ತೀರಿ. ಈ ದೃಷ್ಟಿಯಲ್ಲಿ ಈ ರೀತಿಯ ತಾರತಮ್ಯವನ್ನು ಜನ ಗಮನಿಸಬೇಕು. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ಈ ರೀತಿಯ ವಿಪರೀತಗಳು. ಯಾರಾದರೂ ಹಿಂದೂ ಕಾರ್ಯಕರ್ತರು ಅಂತ ಹೇಳಿ ಆದರೆ ಅವರ ಮಂತ್ರಿಗಳೇ ಹೇಳ್ತಾರೆ ಒದ್ದು ಒಳಗೆ ಹಾಕಿ. ಏನು ಹಿಂದೂಗಳು ಈ ದೇಶದಲ್ಲಿ ಎರಡನೇ ದರ್ಜೆಯ ಪ್ರಜೆಗಳ? ಹಿಂದೂಗಳಿಗೆ ಸ್ವಾಭಿಮಾನ ಇಲ್ವೋ? ಈ ದೇಶದಲ್ಲಿ ಬಹುಸಂಖ್ಯಾತರಾಗಿದ್ದುಕೊಂಡು ಈ ರೀತಿಯಲ್ಲಿ ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳುವಂತಹ ಅನಿವಾರ್ಯತೆ ಬರ್ತದೆ ಅಂತೇಳಿ ಆದರೆ ಇವರಿಗೆ ಅಧಿಕಾರದ ಮದ ತಲೆಗೇರಿದೆ. ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ, ಸಂದೇಶ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಯುವ ಮೋರ್ಚಾದ ಯುವಕರು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೇವೆ, ಈ ರೀತಿಯ ತುಷ್ಟೀಕರಣ ಓಲೈಕೆ ನೀತಿಯನ್ನು ಮಾಡಬೇಡಿ. ನಿಮಗೆ ಅದರ ತನಿಖೆ ಮಾಡುವುದಕ್ಕೆ ಧೈರ್ಯ ಸಾಕಾಗುವುದಿಲ್ಲ ಅಂಥೇಳಿ ಆದರೆ NIAಗೆ ಕೊಡಿ. ದೊಡ್ಡ ರೀತಿಯಲ್ಲಿ ಜನರಿಗೆ ವಿಶ್ವಾಸ ಬರುವಂತಹ ರೀತಿಯಲ್ಲಿ ದೇಶದ್ರೋಹಿಗಳನ್ನು, ರಾಷ್ಟ್ರದ್ರೋಹಿಗಳನ್ನು, ಸಮಾಜಘಾತುಕರನ್ನು ನಾವು ಒಳಗಟ್ಟುತ್ತೇವೆ ಅಂತ ಹೇಳುವ ಸಂದೇಶವನ್ನು ಕೊಡಿ. ಪ್ರಜಾಪ್ರಭುತ್ವ ಸಂವಿಧಾನದ ಹೆಸರಿನಲ್ಲಿ ಬಂದಂಥವರು ಈ ರೀತಿಯ ತಾರತಮ್ಯ ಮಾಡಬೇಡಿ ಅಂತ ಹೇಳುವ ಎಚ್ಚರಿಕೆಯನ್ನು ಕೊಟ್ಟು, ಇದು ಪ್ರಾರಂಭ ಮಾತ್ರ. ಒಂದು ಸಂದೇಶವನ್ನು ಸರ್ಕಾರಕ್ಕೆ ಒತ್ತಡ ತರುವ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗೆ, ಸಂವಿಧಾನದ ವ್ಯವಸ್ಥೆಯ ಒಳಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಮಾಡದಿದ್ದರೆ ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆಗೂ ಕಾಂಗ್ರೆಸ್ಸಿನ ಅವಾಂತರಗಳ ಸಂಗತಿಯನ್ನು ಹೇಳ್ತೇವೆ, ತುಷ್ಟೀಕರಣದ ಓಲೈಕೆ ನೀತಿಯನ್ನು ಹೇಳ್ತೇವೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಸಮಾಜದ, ರಾಷ್ಟ್ರದ ಜನರು ಬಹಳ ಜಾಗೃತರಾಗಿರಬೇಕಾದಂತಹ ಕಾಲ. ಯಾವುದರಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಈ ಕಾಂಗ್ರೆಸ್ ಬಂದ ಮೇಲೆ ಅದು ರವಾ ಇಡ್ಲಿ ತಿನ್ನುವಾಗ ಬರ್ತದೋ, ಕೊತ್ತಂಬರಿ ಸೊಪ್ಪು ತರುವಾಗ ಬರ್ತದೋ, ಕುಕ್ಕರ್ನಲ್ಲಿ ಬರ್ತದೋ, ಬ್ಯಾಗಿನಲ್ಲಿ ಬರ್ತದೋ ಗೊತ್ತಿಲ್ಲ ನಮಗೆ. ಈ ರೀತಿಯ ಅಭದ್ರ ವಾತಾವರಣ ಕರ್ನಾಟಕದಲ್ಲಿ ಬರದಂತೆ ಹೇಳುವಾಗ ಕಾಶ್ಮೀರವನ್ನು ಹೇಳ್ತಾರೆ. ಇವತ್ತೊಮ್ಮೆ ಕಾಶ್ಮೀರ ಹೋಗಿ ನೋಡಿ. ನಿಮ್ಮ ನಾಯಕರು ಅಲ್ಲಿಯ ಲಾಲ್ ಚೌಕಕ್ಕೆ ಹೋಗಿ ರಾಷ್ಟ್ರಧ್ವಜ ಹಾರಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಆದಂತಹ ಬದಲಾವಣೆಯದು. ವರ್ಷಕ್ಕೆ 2 ಕೋಟಿ ಜನ ಇವತ್ತು ಕಾಶ್ಮೀರಕ್ಕೆ ಹೋಗಿ ಬರ್ತಾ ಇದ್ದಾರೆ. ಯಾವ ರಸ್ತೆಯಲ್ಲಿ ಕಲ್ಲು ಬಿಸಾಡ್ತಾ ಭಯೋತ್ಪಾದಕ ಚಟುವಟಿಕೆ ಆಗ್ತಿತ್ತೋ ಅಂತಹ ಕಾಶ್ಮೀರದ ರಸ್ತೆಯಲ್ಲಿ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡುವಂತಹ ರೀತಿಯ ವಾತಾವರಣ ಬದಲಾಗಿದೆ. ಕಾಶ್ಮೀರದ ವಾತಾವರಣ, ಹಿಂದಿನ ವಾತಾವರಣವನ್ನು ಕರ್ನಾಟಕದಲ್ಲಿ ನೀವು ಈ ರೀತಿಯ ಓಲೈಕೆ ಮಾಡ್ತಾ ಹೋದರೆ ಕರ್ನಾಟಕದಲ್ಲಿ ಆ ಸ್ಥಿತಿ ಬರಬಹುದು. ಅದರ ಮೊದಲು ಎಚ್ಚೆತ್ತುಕೊಳ್ಳಿ ಅಂತೇಳಿ ಹೇಳ್ತಾ ನಾವೆಲ್ಲ ಈ ಹೋರಾಟದಲ್ಲಿ ಭಾಗಿಯಾಗೋಣ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. बोलो भारत माता की जय, बोलो भारत माता की जय, वंदे मातरम, वंदे मातरम।
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.